ಉಡುಪಿ ನೇಜಾರು ಹತ್ಯಾಕಾಂಡದ ಆರೋಪಿ ಏರ್ ಇಂಡಿಯಾ ಕ್ಯಾಬಿನ್ ಕ್ರೂ ಉದ್ಯೋಗಿ ಪ್ರವೀಣ್ ಅರುಣ್ ಚೌಗಲೆ ತನ್ನ ಪತ್ನಿಗೂ ನಿತ್ಯ ಚಿತ್ರಹಿಂಸೆ ನೀಡುತ್ತಿದ್ದ ಎನ್ನುವ ಅಂಶ ಬೆಳಕಿಗೆ ಬಂದಿದೆ. ಚೌಗಲೆ ಕುಟುಂಬದ ಹಿನ್ನೆಲೆಯ ಕುರಿತು ನಡೆಸಿದ ತನಿಖಾ ವರದಿಯಲ್ಲಿ ಇಂತಹ ಅನೇಕ ಆತಂಕಕಾರಿ ಅಂಶಗಳು ಬಹಿರಂಗಗೊಂಡಿವೆ. ಅರುಣ್ ಚೌಗಲೆ ಕುಟುಂಬ ಮಹಾರಾಷ್ಟ್ರದಲ್ಲಿದ್ದು, ಈತ ಅಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೆಲ ಸಮಯ ಕರ್ತವ್ಯ ನಿರ್ವಹಿಸಿದ್ದ. ಈತನ ಹತ್ತಿರದ ಸಂಬಂಧಿಕರು ಈಗಲೂ ಸೇನೆಯಲ್ಲೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈತ ಮಾತ್ರ ವಿಚಿತ್ರ ಮನಸ್ಥಿತಿ ಹೊಂದಿದ್ದು, ತನ್ನ ಪತ್ನಿಯನ್ನು ಅನುಮಾನ ದೃಷ್ಟಿಯಿಂದ ನೋಡುತ್ತಿದ್ದ. ಮನೆಯಲ್ಲಿ ಚಹಾ ಹುಡಿ, ಸಕ್ಕರೆ ಮುಗಿದರೂ ಅಂಗಡಿಗೆ ಹೋಗಿ ಅದನ್ನು ತರುವ ಸ್ವಾತಂತ್ರ್ಯ ಪತ್ನಿಗೆ ಇರಲಿಲ್ಲವಂತೆ. ಆತ ಡ್ಯೂಟಿ ಮುಗಿಸಿ ಬಂದ ಬಳಿಕ ಪತ್ನಿ ಜೊತೆ ಹೋಗಿ ಸಾಮಗ್ರಿ ಖರೀದಿಸುತ್ತಿದ್ದ. ಪತ್ನಿ ಮಹಾರಾಷ್ಟ್ರದ ಸಂಪ್ರದಾಯಸ್ಥ ಕುಟುಂಬಕ್ಕೆ ಸೇರಿದವಳಾಗಿದ್ದು, ಪತಿಯ ಹಿಂಸೆಗೆ ಪ್ರತಿರೋಧ ತೋರದೆ ಹೊಂದಾಣಿಕೆ ಮಾಡಿಕೊಂಡು ಸಂಸಾರ ಸಾಗಿಸುತ್ತಿದ್ಲು. ಆದ್ರೆ ಅನುಮಾನ ಪಿಶಾಚಿಯಾಗಿದ್ದ ಚೌಗಲೆ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕ್ರೋಧಗೊಂಡು 2 ಬಾರಿ ತನ್ನ ಪತ್ನಿಯ ಕೊಲೆ ಮಾಡಲು ಮುಂದಾಗಿದ್ದ. ಆದ್ರೆ ಉದ್ಯೋಗ ತೆಗೆಸಿಕೊಡೋದು, ತುರ್ತು ಸಂದರ್ಭಗಳಲ್ಲಿ ಪರರಿಗೆ ಸಹಾಯ ಮಾಡೋದನ್ನ ರೂಢಿಸಿಕೊಂಡಿದ್ದ. ಇದರಿಂದಾಗಿ ಆತನ ಬಗ್ಗೆ ಯಾರಿಗೂ ಕೆಟ್ಟ ಭಾವನೆಯೇ ಇರಲಿಲ್ಲ. ಇದೇ ರೀತಿ ಉಡುಪಿ ನೇಜಾರಿನ ಅಜ್ನಾಜ್ ಕುಟುಂಬಕ್ಕೂ ಸಹಾಯ ಮಾಡಿರುವ ಅನುಮಾನವಿದ್ದು, ತನಿಖೆಯಿಂದ ತಿಳಿದು ಬರಬೇಕಿದೆ. ನೇಜಾರಿನ ಮನೆಗೂ ಹೋಗಿದ್ದ ಈತ ಅಜ್ನಾಜ್ಲನ್ನು ತುಂಬಾ ಹಚ್ಚಿಕೊಂಡಿದ್ದ. ಈತನ ದೈನಂದಿನ ಚಟುವಟಿಕೆಗಳನ್ನು ಆಕೆಯೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿದ್ದ ಎನ್ನಲಾಗಿದೆ. ಇದುವೇ ಆಕೆ ಮತ್ತು ಆಕೆಯ ಕುಟುಂಬಿಕರ ಕೊಲೆಗೆ ಹೇತುವಾಯಿತು ಎನ್ನಲಾಗಿದೆ. ಉದ್ಯೋಗಕ್ಕೆ ಹೊಸದಾಗಿ ಸೇರಿಕೊಂಡಿದ್ದ ಅಜ್ನಾಜ್ ಏರ್ ಇಂಡಿಯಾದಲ್ಲಿ ಹಿರಿಯ ಸಿಬ್ಬಂದಿಯಾಗಿದ್ದ ಚೌಗುಲೆಯಿಂದ ಸಾಕಷ್ಟು ಕಲಿತಿದ್ದಳು ಮತ್ತು ಸಹಜವಾಗಿಯೇ ತೀರ ಆತ್ಮೀಯತೆಯಿಂದ ಇದ್ಲು. ಇದೇ ಆಕೆಯ ಜೀವಕ್ಕೆ ಮುಳುವಾಯಿತು. ಅಜ್ನಾಜ್ಲನ್ನು ಹೆಚ್ಚಾಗಿ ಹಚ್ಚಿಕೊಂಡಿದ್ದ ಪ್ರವೀಣ್ ಚೌಗಲೆ ಪ್ರೀತಿಸತೊಡಗಿದ. ಎಲ್ಲವನ್ನೂ ಅಜ್ನಾಜ್ ಅವಳೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿದ್ದ. ಇವನ ಪ್ರೀತಿಯ ಬಲೆಗೆ ಬೀಳದೆ ಅಜ್ನಾಜ್ ನೇರವಾಗಿ ನಿರಾಕರಿಸಿದ್ಲು. ಇದು ದಿನ ಹೋದಂತೆ ಜಿದ್ದಾಜಿದ್ದಿಗೆ ಬಿದ್ದ ಪ್ರವೀಣ್ ಅಜ್ನಾಜ್ ಪ್ರೀತಿಗೆ ದುಂಬಾಲು ಬಿದ್ದಿದ್ದ. ಯಾವಾಗ ಅಜ್ನಾಜ್ ನೇರವಾಗಿ ತಿರಸ್ಕರಿಸಿದ್ದಾಳೋ ಅದಾಗಲೇ ದ್ವೇಷ ಸಾಧನೆಗೆ ಮುಂದಾಗಿದ್ದ. ಅದೇ ಮುಂದೆ ಅಜ್ನಾಜ್ ಮತ್ತು ಕುಟುಂಬದ ಸದಸ್ಯರ ಕೊಲೆಗೆ ಹೇತುವಾಯಿತು ಎಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಪ್ರವೀಣ್ ಅರುಣ್ ಚೌಗಲೆ ದಂಪತಿಗೆ 2 ಮಕ್ಕಳಿದ್ದು, ಹಿರಿಯ ಪುತ್ರ 10 ವರ್ಷದವನಾಗಿದ್ರೆ 2 ವರ್ಷದ ಮತ್ತೊಂದು ಪುಟ್ಟ ಮಗು. ಹಿರಿಯ ಮಗ 5ನೇ ತರಗತಿಯಲ್ಲಿ ಓದುತ್ತಿದ್ದು, ಈ ವರ್ಷ ಬಿಜಯ್ ಶಾಲೆಯಿಂದ ಅಶೋಕ್ ನಗರ ಶಾಲೆಗೆ ಶಿಫ್ಟ್ ಮಾಡಿಸಿದ್ದಾನೆ. ಮಂಗಳೂರಿನ ಕೆಪಿಟಿ ಸಮೀಪದ ಫ್ಲಾಟ್ ಒಂದರಲ್ಲಿ ನೆಲೆಸಿದ್ದ ಚೌಗುಲೆ ಕುಟುಂಬ ಇತ್ತೀಚೆಗೆ ಸುರತ್ಕಲ್ನ ಇಂಡಿಪೆಂಡೆಂಟ್ ಮನೆಗೆ ಶಿಫ್ಟ್ ಆಗಿದೆ. ಮಗ ಸುರತ್ಕಲ್ನಿಂದಲೇ ಪ್ರತಿನಿತ್ಯ ಅಶೋಕ್ ನಗರ ಶಾಲೆಗೆ ಬಂದು ಹೋಗುತ್ತಿದ್ದ. ಚೌಗಲೆ ಐಷಾರಾಮಿ ಜೀವನ ನಡೆಸುತ್ತಿದ್ದು, ಈತ ಕೇವಲ ವೇತನದಿಂದ ಇಷ್ಟೆಲ್ಲ ಗಳಿಕೆ ಮಾಡಲು ಸಾಧ್ಯವಿಲ್ಲ ಎನ್ನುವುದನ್ನು ಆತನ ಜೀವನ ಶೈಲಿ ನೋಡಿದವರು ಹೇಳುತ್ತಿದ್ದಾರೆ. ಮಂಗಳೂರಿನ ಕೆಪಿಟಿ ಬಳಿ ಫ್ಲಾಟ್, ಮಂಗಳೂರಿನಲ್ಲಿ 2 ನಿವೇಶನ, ಸುರತ್ಕಲ್ನಲ್ಲಿ ಸ್ವಂತ ಮನೆ ಸೇರಿದಂತೆ ಅಪಾರ ಆಸ್ತಿಪಾಸ್ತಿಯನ್ನು ಚೌಗಲೆ ಹೊಂದಿದ್ದಾನೆ ಎನ್ನಲಾಗಿದೆ. ವಿದೇಶದಿಂದ ಬರುವ ಮಾದಕ ವಸ್ತು, ಅಕ್ರಮ ಚಿನ್ನ ಸಾಗಾಟ ಜಾಲದ ನಂಟು ಈತ ಹೊಂದಿದ್ದಾನೆಯೇ ಎಂಬ ಬಗ್ಗೆ ಸಮಗ್ರ ತನಿಖೆಯಾಗಬೇಕಿದೆ. ವಿದೇಶಕ್ಕೆ ಹಾರಾಟ ಮಾಡುವ ವಿಮಾನದಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಈ ಅಕ್ರಮ ಚಟುವಟಿಕೆಗಳಿಗೆ ಬೆಂಬಲ ನೀಡಿದ್ದಾನೆಯೇ ಎಂಬ ಪ್ರಶ್ನೆಗೆ ಉನ್ನತ ಮಟ್ಟದ ತನಿಖೆಯಿಂದ ಉತ್ತರ ಸಿಗಬೇಕಿದೆ.